ಕೊರೋನಾ ಮುನ್ನೆಚ್ಚರಿಕೆ ಕ್ರಮವಾಗಿ ಸುಬ್ರಹ್ಮಣ್ಯದ ಸಂಪುಟ ನರಸಿಂಹಸ್ವಾಮಿ ಮಠದಲ್ಲಿ ಪೂಜಾ ಸೇವೆಗಳನ್ನು ಮುಂದೂಡಿಕೆ ಮಾಡಲಾಗಿದೆ. 1 ವಾರಗಳ ಕಾಲ ಸುಬ್ರಹ್ಮಣ್ಯ ಮಠದಲ್ಲಿ ಸರ್ಪ ಸಂಸ್ಕಾರ ಸೇರಿದಂತೆ ಸೇವೆಗಳು ಮುಂದೂಡಿಕೆ ಮಾಡಲಾಗಿದೆ ಅಂತ ಸುಬ್ರಹ್ಮಣ್ಯ ಮಠಾಧಿಪತಿ ಶ್ರೀ ವಿದ್ಯಾಪ್ರಸನ್ನ ಸ್ವಾಮೀಜಿಗಳು ಹೇಳಿದ್ದಾರೆ. ಸುಬ್ರಹ್ಮಣ್ಯ ಮಠದ ವತಿಯಿಂದ ನಡೆಯುವ ಎಲ್ಲಾ ಸೇವೆಗಳು ಮುಂದೂಡಿಕೆ ಮಾಡಲಾಗಿದೆ. ಮಾರ್ಚ್ 15ರಿಂದ 1 ವಾರಗಳ ಕಾಲ ಎಲ್ಲಾ ಸೇವೆಗಳನ್ನು ಮುಂದೂಡಿಕೆ ಮಾಡಲಾಗಿದೆ ಅಂತ ಮುಖ್ಯ ಸುಬ್ರಹ್ಮಣ್ಯ ನರಸಿಂಹಸ್ವಾಮಿ ಮಠಾಧಿಪತಿ ಶ್ರೀ ವಿದ್ಯಾಪ್ರಸನ್ನ ಸ್ವಾಮೀಜಿಗಳು ಹೇಳಿಕೆ ನೀಡಿದ್ದಾರೆ. ಇದು ಭೀತಿ ಹುಟ್ಟಿಸುವ ಸಲುವಾಗಿಯಲ್ಲ, ಬದಲಾಗಿ ಮುನ್ನೆಚ್ಚರಿಕೆ ಸಲುವಾಗಿ ಎಂದು ಹೇಳಿದ್ದಾರೆ. ವ್ಯವಸ್ಥೆಗಳು ಆದರೆ ಆದಷ್ಟು ಮುಂಜಾಗ್ರತೆ ವಹಿಸಬೇಕು ಅಥವಾ ಸ್ವಲ್ಪ ದಿವಸ ಅದನ್ನು ವ್ಯತ್ಯಾಸ ಮಾಡಿಕೊಳ್ಳೋದಷ್ಟೇ ಹೊರತು ಅನೇಕ ಕ್ಷೇತ್ರಗಳು ಭಕ್ತರ ಮನಸ್ಸಿಗೆ ಶಾಂತಿಯನ್ನು ಕೊಡುವಂತಹ ಕ್ಷೇತ್ರಗಳಾದ್ರಿಂದ ಸುಬ್ರಹ್ಮಣ್ಯ ಅಂತ ಒಂದು ದೊಡ್ಡ ಕ್ಷೇತ್ರ. ಹಾಗಾಗಿ ಇಲ್ಲಿ ಬರುವವರು ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸಿಕೊಳ್ಬೇಕು. ಮತ್ತು ಮಾಂಸಾಹಾರವನ್ನು ಹಸಿ ಮಾಂಸವನ್ನೆಲ್ಲ ಸಾಮಾನ್ಯ ಮಟ್ಟಿಗೆ ತ್ಯಾಗ ಮಾಡಿದ್ರೇ ಇದರಿಂದ ಒಳ್ಳೆಯದಾಗುತ್ತೆ. ಆಮೇಲೆ ಭಾರತೀಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಸ್ವಾಗತದ ಕ್ರಮ ಇದೆಲ್ಲ, ನಮಸ್ಕಾರದ ಕ್ರಮ ಇದೆಲ್ಲ ತುಂಬ ಸಮಾಜಕ್ಕೆ ಪೂರಕವಾಗಿರತಕ್ಕಂಥ ಒಂದು ವ್ಯವಸ್ಥೆಗಳು. ಮಠದಲ್ಲಿಯೂ ಕೂಡ ನಾಡ್ದು 18ನೇ ತಾರೀಕಿನಿಂದ 1 ವಾರದ ತನಕ ನಾವು ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನು ನಿತ್ಯದ ದೇವರ ಪೂಜೆ ಇತ್ಯಾದಿ ಬಿಟ್ಟು ಭಕ್ತರ ಅಪೇಕ್ಷೆಯಿಂದ ಮಾಡತಕ್ಕಂಥ ಕೆಲವು ಸರ್ಪ ಸಂಸ್ಕಾರದ ವಿಧಿ ಇತ್ಯಾದಿಗಳನ್ನು 1 ವಾರದ ಮಟ್ಟಿಗೆ ನಾವು ಕೂಡ ಮುಂದೆ ಹಾಕಿದ್ದೇವೆ. ಮುಂದೆಯೂ ಕೂಡ ಪರಿಸ್ಥಿತಿ ನೋಡಿಕೊಂಡು ನಾವು ಅದರ ಬಗ್ಗೆ ವಿಚಾರ ಮಾಡ್ತೇವೆ. ಅಂತೂ ಎಲ್ಲ ಭಗವದ್ಭಕ್ತರು ಕೂಡ ಜಾಗ್ರತೆಯಿಂದ ಇರಬೇಕು ಮತ್ತು ಬಹಳಷ್ಟು ಮಂದಿ ಸೇರುವಲ್ಲಿ ಮುಂಜಾಗ್ರತೆಯನ್ನು ವಹಿಸಿಕೊಳ್ಬೇಕು ಅಂತ